ಪುತ್ತೂರು ತಾಲೂಕಿನ ಕೋಡಿಂಬಾಡಿ ಶ್ರೀ ಮಹಿಷಾಮರ್ದಿನಿ ದೇವಸ್ಥಾನ ಮಠಂತಬೆಟ್ಟುವಿನಲ್ಲಿ ಏಪ್ರಿಲ್ 24ರಿಂದ 30ರವರೆಗೆ ಬ್ರಹ್ಮಕಲಶೋತ್ಸವ ನಡೆಯಲಿದೆ. ಇದರ ಆಮಂತ್ರಣ ಪತ್ರಿಕೆ ನಿನ್ನೆ ಅಶೋಕ್ ಕುಮಾರ್ ರೈ ಕೆಎಸ್ ಅವರ ಅಧ್ಯಕ್ಷತೆಯಲ್ಲಿ ಬಿಡುಗಡೆಗೊಂಡಿದೆ. ಇನ್ನು ಕಾರ್ಯಕ್ರಮದಲ್ಲಿ ಬ್ರಹ್ಮಕಲಶೋತ್ಸವಕ್ಕೆ ದೇಣಿಗೆ ಸಂಗ್ರಹ ಕಾರ್ಯ ನಿನ್ನೆ ನಡೆದಿದ್ದು, ಒಂದೇ ದಿನದಲ್ಲಿ ಭಾಗಿಯಾದವರಿಂದ 50 ಲಕ್ಷ ರು ಸಂಗ್ರಹವಾಗಿದೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಅತಿಥಿಗಳಿಗೆ ಶಾಲು ಹೊದಿಸಿ ಸ್ವಾಗತಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾವಿನ್ ಶೇಟ್, ಸೀತಾರಾಮ್ ರೈ, ನಿರಂಜನ್ ರೈ ಮಠಂತಬೆಟ್ಟು ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು. ನಿತ್ಯ ನಿರಂತರವಾದ ನೆತ್ತಿ ನೇಳಾದ ಕಾಪನ, ಶೀತ ಸಂಕಟಗಳಿಗೆ ಪಣಿಬಂದಾದ ಕಾಪನ, ಸರ್ವತ ದಿನನಿತ್ಯದ ಕ್ಷಣ ಕ್ಷಣಗಳ ಈ ಭೂಮಿಗೆ ಜನ್ಮ ಪಡೆದ ಪ್ರತಿಯೊಂದು ಭಕ್ತರೆಲ್ಲ ಭರಸು ಧಾರೈಸೋನಪ್ಪೆ ಮಹಿಷವರ್ದಿನಿ ಅಪ್ಪನ ಪುಣ್ಯ ಪಾದವು ತಡೆತಕ್ಕಾದ ಪೂಜ್ಯ ಪಾದವು ಇನ್ನಿತ ಒಂದು ಶುಭ ಸಂಭ್ರಮದ ದಿನ ದಾಯಕ ಪಂಡದ ನಾಡ 14 ವರ್ಷದ ಬೊಕ್ಕ 2007ನೇ ಇಸವಿಡೆ ಆ ಬ್ರಹ್ಮಕಲಶೋತ್ಸವ ಮಂತನ ಹಬ್ಬದ ಒಂದು ಆತ್ಮತೃಪ್ತಿ ನಮಗೆ ಮಾತರಿಗಳು ಇನಿ 2021ನೇ ಇಸವಿಡೆ ಆಗ ಭಕ್ತರಾವುದು, ಆಗ ಜೋಕುಲಾವುದು, ಆಗ ಸರ್ವತ ಸೇವನ ಮಾತ ಸೇರೊಂದು ಪ್ರತಿ ಒರಿಲ ಸೇರೊಂದು ಆ ಬ್ರಹ್ಮಕಲಶೋತ್ಸವ ಮರುಪುಣಚಿನ ಪುಣ್ಯ ಯೋಗ ಭಾಗ್ಯನೇ ಅಪ್ಪೆ ನನಗೆ ಮಾತ ಕೊಡ್ತೇವೆ. ಇಂದ ದಿನೊಟ್ಟು ಶಾಸ್ತ್ರ ಕುಂಕುಮಾರ್ತೆ ನಪ್ಪಿನ ಅಪ್ಪೆಗೆ ಸಂದಾಯ ಹಾಕುವ ನಾಡ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿಕೊಡು ನಾವು ಮಾತ ಸೇರೋಣ, ಈ ಊರೇ ಸೇರೋದು ಈ ಸಂಭ್ರಮದ ಸನ್ನಿವೇಶಗಳು ಪಾಲ್ಗೊಳ್ಳೋಣ. ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಿಗೆ ಅಶೋಕ್ ಕುಮಾರ್ ಐಕ್ಯನಾದಕ್ಕೂ ಪಾಕ ಬ್ರಹ್ಮಕಲಶೋತ್ಸವ ಸಮಿತಿದ ಜೀವೋದ್ಧಾರ ಸಮಿತಿದ ಮಹಾಕ ಅಪ್ಪನ ಪರಭಕ್ತನ ಮಾತನ್ನು ಇರಾದರ ಪ್ರಕಾರವಾಗಿ ಆ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಲ್ಪುಣ ಕ್ಷಣ ಮೂರ್ತ ಬರ್ತದೆ. ನಮ್ಮ 2020ನೇ ಇಸ್ವಿ ಏಪ್ರಿಲ್ ಬ್ರಹ್ಮಕಲಶ ಆಯಿತು. ನಮ್ಮ ಮಹಾಮಾರಿ ಕೊರೋನಾದ ಬ್ರಹ್ಮಕಲಶ ಏಪ್ರಿಲ್ 21ನೇ ಈ ವರ್ಷ ಏಪ್ರಿಲ್ ಸಾಧ್ಯ. 2007ನೇ ಇಸ್ವಿ ಏಪ್ರಿಲ್ 29 ಬ್ರಹ್ಮಕಲಶ ಮಾತೆಲ್ಲ ಗೊತ್ತಿತ್ತಿನ ವಿಚಾರ. ಈ ವರ್ಷ 13ನೇ ವರ್ಷ ಕರೆಯುತ್ತೇವೆ ನಮ್ಮ ಬ್ರಹ್ಮಕಲಶ ಮಾತನಾಡ ನಮಗೆ ಅವೇ ಏಪ್ರಿಲ್ 21ನೇ ದಿವಸ ತಿಕ್ಕದನ್ನು ಭಜನೆ ಮಾಡ್ತಾರೆ. ದಾನವಾಗಿ ಆ ದೇವರನ್ನ ಆಶೀರ್ವಾದಗಳು ಇನಿ ಊರ್ದಾಕಲ್ನ ಒಂಜಿ ಬಹಳ ಮಲ್ಲ ಕೆಲಸಗಳು ಕರಿವರ್ತನ ನಮಗೆ ಏಪ್ರಿಲ್ 26 ಬದಿಗೆ ಇರ್ತದೆ ದಿನ ಒಂಜಿ ದುಡುಗು ಕೊರೋನಾ ಆಡು ಒಂಜಿ ನಮ್ಮ ಇತ್ತೆ ಅವೇ ದಿನ ಬರ್ತದೆ. ನಮ್ಮ ಪ್ರತಿಷ್ಠಿತ ದಿನದಲ್ಲಿ ನಮಗೆ ಅವೇ ದಿನ ತೆಗೆದು ದೇವರಿಗೆ ಈ ವರ್ಷನೇ ಆನ ಒಂಜಿ ಇತ್ತು ನೆರದ ಕೊರೋನಾ ಅಂಚಿ ಜ್ಞಾನ ಅಣ್ಣ ಈ ದೇವಸ್ಥಾನ ಆವರು ಒಂದಂಡ ಬಜಿ ಎಲ್ಲ ನೆಟ್ಟಿತ್ತಿನಂತಿನ ಈ ದೇವಸ್ಥಾನ ಇನ್ನು ಮಾತ ಊರ್ದಕ್ನ ಹಿರಿಯರ್ನಕ್ನ ನೆಟ್ಟು ಶ್ರಮ ಮಾಡ್ಕೊಂಡು ನನ್ನ ಕೂಡ ಹಿರಿಯರ್ನಾಗ್ಲಿ ಆಶ್ರಮ ಬರಡಕ್ರೆ ಹಿರಿಯರ್ನಾಗ್ಲಿ ಮಲ್ತು ನೆಡ್ದಾದ ಇನಿ ಈ ವರ್ಷದ ನಮ್ಮ 2ನೇ ಚಟ್ಟದ ಬ್ರಹ್ಮಕಲಶ ಹುಡುಗಿಯರೇ ನಮಗೆ ಭಾರಿ ಸಂತೋಷ. ಇನಿ ನಮಗೆ ಬ್ರಹ್ಮಕಲಶ ಮಂಗಲಿನ ಇನಿ ವೇದಿಕೆ ಇಪ್ಪು, ಅನ್ನಛತ್ರ ಇಪ್ಪು, ಕಾರ್ಯಾಲಯ ಇಪ್ಪು ಇಂದು ಪೂರ ನಮಗೆ ಆಗುವುದಲ್ಲ. ನಮಗೆ ರಾಜರಾಜೇಶ್ವರಿ ದೇವರಿಂದ ಅರ್ಚಕರು ಅಂಜನೆ ಆಡಳಿತ ಕಮಿಟಿದಾಗ ನಮಗೆ ಒಂದು 5 ಎಕರೆ ಜಾಗ ನಮಗೆ ಕೊಡ್ತು